ನಮಸ್ಕಾರ. ಸಮಾಜಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ವೀಣಾ ರಾವ್ ಅವರು. ನಾನು ಈ ಒಂದು ಕಾರ್ಯಕ್ರಮಕ್ಕೆ ವೀಣಾ ರಾವ್ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮಸ್ಕಾರ ಮೇಡಮ್. ನಮಸ್ಕಾರ. ವೀಣಾ ರಾವ್ ಅವರು ಅಮೇರಿಕದ ಜಾರ್ಜಿಯಾ ರಾಜ್ಯದ ಏನು ಕ್ಯಾಪಿಟಲ್ ಆಗಿರುವಂಥ ಅಟ್ಲಾಂಟಾದಲ್ಲಿ ನೆಲೆಸಿದ್ದಾರೆ. ಮೂಲತಃ ಮಂಗಳೂರಿನವರು. ಅವರ ಒಂದು ಬದುಕು ಅವರು ಭಾರತದಲ್ಲಿ ಮತ್ತು ಅಮೇರಿಕದಲ್ಲಿ ಇವಾಗ ನೆಲೆಸಿರುವ ಸಂದರ್ಭದಲ್ಲಿ ಅವರು ಬದುಕನ್ನು ಕಟ್ಟಿಕೊಂಡಿರುವಂಥ ಮತ್ತು ವಿಶೇಷವಾಗಿ ಅವರೊಬ್ಬ ಸಾಧನಗಾರ್ತಿ, ಅದು ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಪತ್ರಿಕೆಯನ್ನು ಅಮೇರಿಕದಲ್ಲಿ ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಕಳೆದ 15 ವರ್ಷಕ್ಕಿಂತಲೂ ಹೆಚ್ಚು ಅವಧಿಯಿಂದ ಅವರು ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ. ಒಬ್ಬ ಭಾರತೀಯ ಮೂಲದವರು ಅಮೇರಿಕ ದೇಶದಲ್ಲಿ ಪತ್ರಿಕೆಯನ್ನು ನಡೆಸ್ತಾ ಇರುವಂಥ ಅಪರೂಪದ ವ್ಯಕ್ತಿ ಅವರು ನಮ್ಮ ಮಂಗಳೂರಿನ ವೀಣಾ ರಾವ್ ಅವರು. ಮೇಡಮ್, ನಿಮಗೆ ಮತ್ತೊಮ್ಮೆ ನಾನು ಪ್ರೀತಿಯಿಂದ ಬರಮಾಡಿಕೊಂಡು ಇವತ್ತು ನೀವೆಲ್ಲ ನೋಡಬೇಕಾದ ಏನು ಮಾತುಕತೆ ಇದು. ಯಾಕಂತ ಹೇಳಿದ್ರೆ ಮಂಗಳೂರಿನಿಂದ ಅಮೇರಿಕಕ್ಕೆ ತೆರಳಿ ಅಲ್ಲಿ ಅವರು ಮಾಧ್ಯಮ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅಲ್ಲಿ ತನ್ನದೇ ಆದಂಥ ಒಂದು ಸ್ವತ್ತ ಪತ್ರಿಕೆಯನ್ನು ನಡೆಸಿಕೊಂಡು ಮತ್ತು ಬೇರೆ ವಿವಿಧ ಸಾಮಾಜಿಕ ಸಂಘಟನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅವರು ಸಾಗ್ತಾ ಇರುವ ರೀತಿ ಮತ್ತು ಅವರೊಬ್ಬ ಕಥನಗಾರ್ತಿಯಾಗಿ, ಬರಹಗಾರ್ತಿಯಾಗಿ, ಕಾದಂಬರಿಕಾರ್ತಿಯಾಗಿ ಕೂಡ ಜನ ಮೆಚ್ಚುಗೆ ಗಳಿಸಿದವರು. ನಾನು ಅವರ ಹತ್ರನೇ ಅವರ ಅನೇಕ ವಿಚಾರಗಳನ್ನು ಹೇಳಿಕೊಂಡು ಇತ್ತೀಚೆಗಷ್ಟೇ ಅವರ ಪರ್ಪಲ್ ಲೋಟಸ್ ಅನ್ನುವಂಥ ಕಾದಂಬರಿ ಕೂಡ ಬಿಡುಗಡೆಯಾಗಿ ಇಡೀ ಅಮೇರಿಕದಲ್ಲೇ ಭಾರಿ ಸಂಚಲನ ಮೂಡಿಸಿದಂಥ ಕಾದಂಬರಿ ಅದು. ಈ ಎಲ್ಲ ವಿಚಾರವನ್ನು ನಾನು ಮಾತಾಡ್ತೇನೆ. ಮೇಡಮ್, ನಮಗೆ ನಾನು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಬರಮಾಡಿಕೊಳ್ತಾ ನಿಮ್ಮ ಮಾತುಕತೆಯ ನಾನು ಮಂಗಳೂರಿನಿಂದ ಆರಂಭಿಸಬೇಕಂತ ಕೇಳಿಕೊಂಡು ಮತ್ತೆ ನಾವು ಇಡೀ ಅಮೇರಿಕ ಸುತ್ತಿಕೊಂಡು ನಾವು ಒಂದಷ್ಟು ವಿಚಾರಗಳನ್ನು ನಿಮ್ಮ ಊರಿನವರ ಜೊತೆಗೆ ಹಂಚಿಕೊಳ್ಬೇಕಾಗಿದೆ. ಯಾವ ಸಂದರ್ಭದಲ್ಲಿ ನೀವು ಅಮೇರಿಕಕ್ಕೆ ತೆರಳಿದಿರಿ, ಅದಕ್ಕಿಂತ ಮೊದಲು ಹೇಗಿತ್ತು ನಿಮ್ಮ ಊರು, ಈ ಮಂಗಳೂರು, ನಿಮ್ಮ ವೃತ್ತಿ ಜೀವನ? ನಾನು ಹುಟ್ಟಿದ್ದು ಮಂಗಳೂರಿನಲ್ಲೇ. ಆಮೇಲೆ ಫಸ್ಟ್ 7 years ನಾವು ಕಟಕ್ ಒರಿಸ್ಸಾದಲ್ಲಿದ್ದು. ಒರಿಸ್ಸಾದಲ್ಲಿ ನಾನು ವೆನ್ ಐ ವಾಸ್ 6 ನಮ್ಮ ಫ್ಯಾಮಿಲಿ ಒರಿಸ್ಸಾದಿಂದ ಕಟಕಿಂದ ಮಂಗಳೂರಿಗೆ ಬಂದು. ಸೊ ನೆಕ್ಸ್ಟ್ 10 ವರ್ಷ ನಾವು ಇಲ್ಲೇ ಇದ್ದದ್ದು. ಸೊ ನನ್ನ ವಿದ್ಯಾಭ್ಯಾಸ ಎಲ್ಲ ಇಲ್ಲೇ ಆಗಿದ್ದು ಮಂಗಳೂರಿನಲ್ಲಿ, ಸೇಂಟ್ ಜೆರೋಸಾ. ಆಮೇಲೆ ಹೈಸ್ಕೂಲಿಗೆ ಐ ವೆಂಟ್ ಟು ಸೇಂಟ್ ಮೇರೀಸ್ ಮಾರ್ಜಿಲ್. ಆಮೇಲೆ 1985 ನನ್ನ ಫ್ಯಾಮಿಲಿ ವಿ ಮೂವ್ ಟು, ನನ್ನ ಅಪ್ಪ MCF ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಇದೆ ಅಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅಮ್ಮ ಏನು ಮಾಡ್ತಾ ಇದ್ರು? ಅಮ್ಮ ವಾಸ್ ಅ ಹೋಮ್ ಮೇಕರ್. ನಾವು 3 ಮಕ್ಕಳು, ನನ್ನ ಅಣ್ಣ ಇದ್ದಾನೆ, ತಂಗಿ ಇದ್ದಾಳೆ. ಸೊ ಶಿ ಟುಕ್ ಕೇರ್ ಆಫ್ ಅಸ್, ಶಿ ಟುಕ್ ವೆರಿ ಗುಡ್ ಕೇರ್ ಆಫ್ ಅಸ್. ಸೊ 85ಗೆ ಅವರಿಗೆ ಟ್ರಾನ್ಸ್ಫರ್ ಆಯಿತು ಟು ಪುಣೆ. ಸೊ ಅಲ್ಲಿಗೆ ವಿ ಮೂವ್ ದೇರ್. ಆಮೇಲೆ ನಾನು ಚಿಕ್ಕದಿಂದಲೇ ನನಗೆ ಬರೆಯುವ ಹವ್ಯಾಸ ಇತ್ತು. ಯಾಕಂದರೆ ನನ್ನ ತಂದೆ ಮತ್ತು ನನ್ನ ಅಣ್ಣನಿಗೆ ತುಂಬ ಓದುವ ಅಭ್ಯಾಸ ಇತ್ತು. ಅಂದಿನ ಕಾಲದಲ್ಲಿ ಇಲ್ಲಿ ಲೈಬ್ರರೀಸ್ ಎಲ್ಲ ತುಂಬ ಒಳ್ಳೇದಿತ್ತು. ಈಗಲೂ ಇರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಈಗ ಓದುವ ಅಭ್ಯಾಸ ಯಾರಿಗೂ ಇಲ್ಲ ಅಲ್ಲ. ಈಗ ಸ್ವಲ್ಪ ಗ್ಯಾಜೆಟ್ ಅಲ್ಲೇ ನೋಡ್ತಾರೆ ಬಯಸೋರೆಲ್ಲ. ಪ್ರಿಂಟ್ ವರ್ಷನ್ಗಿಂತ ಮನೆಯಲ್ಲೇ ಕೂತ್ಕೊಂಡು ಕೈಯಲ್ಲೇ ಅಂಗೈಯಲ್ಲೇ ಓದಲಿಕ್ಕೆ ಆಗುತ್ತೆ. ಓದುವ ಅಭ್ಯಾಸ ಈಗ ಸ್ವಲ್ಪ ಕಡಿಮೆ ಆಗಿದೆ. ಸೊ ಎನಿವೆ ಆವಾಗ ತುಂಬಾ ಅಭ್ಯಾಸ ಇತ್ತು ನಮ್ಗೆ. ಲೈಬ್ರರೀಸ್ ಇಂದ ಬುಕ್ಸ್ ತಗೊಂಡು ಬಂದು ಓದುವ ಅಭ್ಯಾಸ. ಆವಾಗಲೇ 12 ವರ್ಷಕ್ಕೆ ನನಗೆ ಬರೆಯುವ ಅಭ್ಯಾಸ ಸಹ ಸ್ಟಾರ್ಟ್ ಆಯ್ತು. ನಾನು ತುಂಬಾ ಕ್ವಾಯಟ್ ಆಗಿದ್ದೆ, ತುಂಬಾ ಕಡಿಮೆ ಮಾತು ಆಗ ನನಗೆ. ಅದಕ್ಕೆ ರೈಟಿಂಗ್ ಬಿಕೇಮ್ ಅ ವೇ ಟು ಎಕ್ಸ್ಪ್ರೆಸ್ ಮೈಸೆಲ್ಫ್. ಸ್ವಲ್ಪ ಇಂಟ್ರೋವರ್ಟ್ ತರ. ಇಂಟ್ರೋವರ್ಟ್, ಹೌದು. ಅದಕ್ಕೆ ಏನು ನೀವು ಆರಂಭದಲ್ಲಿ ಬರೀತಾ ಇದ್ರಿ? ಅದೇ ನನ್ನ ಕ್ಲಾಸ್ಮೇಟ್ಸ್ಗೆ ಓದ್ಲಿಕ್ಕೆ ನನ್ನ ನೋಟ್ಬುಕ್ ನಲ್ಲಿ ಡಿಟೆಕ್ಟಿವ್ ನಾವೆಲ್ಸ್ ಬರೀತಾ ಇದ್ದೆ. ಬರೀತಾ ಇದ್ದೆ ನೋಟ್ಬುಕ್ ನಲ್ಲಿ, ಇಡೀ ನಾವೆಲ್ಸ್ ಬರೀತಿದ್ದೆ. ಅದನ್ನ ನನ್ನ ಕ್ಲಾಸ್ಮೇಟ್ಸ್ ಓದಿ ಮೆಚ್ತಿದ್ರು. ಸೊ ಹೀಗೆ ಕಂಟಿನ್ಯೂ ಆಯ್ತು. ಕಾಲೇಜ್ಗೆ ಹೋದ್ಮೇಲೆ ನಾನು ಫರ್ಗ್ಯೂಸನ್ ಕಾಲೇಜ್ ಅಂತ ಪೂನಾದಲ್ಲಿ ಒಂದು ಕಾಲೇಜ್ ಇದೆ ಅಲ್ಲ, ಅಲ್ಲಿ ಎಕನಾಮಿಕ್ಸ್ ಕಲಿತಾ ಇದ್ದೆ. ಅಲ್ಲಿ ಆವಾಗ ನನ್ನ ಆರ್ಟಿಕಲ್ಸ್, ನನ್ನ ಸ್ಟೋರೀಸ್, ಶಾರ್ಟ್ ಸ್ಟೋರೀಸ್ ಅದೆಲ್ಲ ವುಮೆನ್ಸ್ ಇರಾ, ಫೆಮಿನಾ ಅಂತ ಮ್ಯಾಗಝಿನ್ಸ್ ನಲ್ಲಿ ಸಹ ಬರ್ತಿತ್ತು. ರಾಷ್ಟ್ರೀಯ ಮಟ್ಟದ ಪತ್ರಿಕೆಗಳು ಅದರಲ್ಲಿ ಬರ್ತಿತ್ತು.
ಹಾಗೆ ಅದರಿಂದಾಗಿ ಬಿಕಾಸ್ ಆಫ್ ಮೈ ಲವ್ ಆಫ್ ರೈಟಿಂಗ್ ನಾನು ಜರ್ನಲಿಸಮ್ಗೆ ಹೋದೆ. ಸೊ ಐ ಗಾಟ್ ಅ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಎಕನಾಮಿಕ್ಸ್. ಆಫ್ಟರ್ ದಟ್ ಐ ಗಾಟ್ ಅ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಜರ್ನಲಿಸಮ್ ಫ್ರಮ್ ಸಿಂಬಯೋಸಿಸ್ ಪೂನಾದಲ್ಲಿ ಸಿಂಬಯೋಸಿಸ್ ಯೂನಿವರ್ಸಿಟಿ ಅಂತ ಇದೆಯಲ್ಲ ಅಲ್ಲಿಂದ. ಸೊ ಆಮೇಲೆ ನನ್ನ ಫಸ್ಟ್ ಜಾಬ್ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ನನ್ನ ಜರ್ನಲಿಸಮ್ ಕರಿಯರ್ ಸ್ಟಾರ್ಟ್ ಆಯಿತು. ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಎಲ್ಲಿ ಸೇರಿಕೊಂಡ್ರಿ ನೀವು ಮೊದಲಿಗೆ? ಫಸ್ಟ್ 2 months ಅಷ್ಟೇ ನಾನು ಬಾಂಬೆಲಿದ್ದೆ. ಆಮೇಲೆ ಐ ಗಾಟ್ ಅ ಜಾಬ್ ಇನ್ ಪುಣೆ. ಸೊ ನನ್ನ ಫ್ಯಾಮಿಲಿ ಅಲ್ಲೇ ಇದ್ರಲ್ಲ, ಸೊ ದಟ್ ವಾಸ್ ಮೋರ್ ಕನ್ವೀನಿಯಂಟ್. ಪುಣೆಯಲ್ಲಿ ನೀವು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಕೆಲಸ ಆರಂಭಿಸುವಾಗ ಆವಾಗ ಆ ದಿನವನ್ನು ಅವತ್ತಿನ ಮೀಡಿಯಾ ಇದನ್ನು ಯಾವ ರೀತಿ ನೀವು ನೆನಪಿಸಿಕೊಳ್ತೀರಿ? ಏನಾದರೂ ಫ್ಲಾಶ್ ಬ್ಯಾಕ್ಗಳು? ಆವಾಗ ಆ್ಯಕ್ಚುಲಿ ನಾನು ಐ ವಾಸ್ ಸಬ್ ಎಡಿಟರ್. ಸೊ ಜಾಸ್ತಿ ಫೀಚರ್ ರೈಟಿಂಗ್ ಎಲ್ಲ ಮಾಡ್ತಿದ್ದೆ, ಬಟ್ ಜಾಸ್ತಿ ರಿಪೋರ್ಟಿಂಗ್ ಎಲ್ಲ ಮಾಡ್ಲಿಕ್ಕೆ ಹೋಗಲಿಲ್ಲ. ಸೊ ಐ ವಾಸ್ ಲೈಕ್, ಯಾಕಂದ್ರೆ ಐ ವಾಸ್ ವೆರಿ ಇಂಟ್ರೋವರ್ಟೆಡ್ ಅಲ್ಲ. ಸೊ ದ್ಯಾಟ್ ಸೂಟೆಡ್ ಮೀ. ನಾನು ಬ್ಯಾಕ್ ರೂಮ್ ಎಡಿಟಿಂಗ್ ಎಲ್ಲ ಮಾಡ್ತಿದ್ದೆ, ಫೀಚರ್ ರೈಟಿಂಗ್ ಮಾಡ್ತಿದ್ದೆ, ಬಟ್ ಆ್ಯಕ್ಚುಲ್ ನ್ಯೂಸ್ ರಿಪೋರ್ಟಿಂಗ್ ಮಾಡಲಿಲ್ಲ ಬ್ಯಾಕ್ ದೆನ್. ಸೊ ಹಾಗೆ 91 ಇಂದ 98 ವರೆಗೆ ನಾನು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿದ್ದೆ, ಸ್ವಲ್ಪ ವಿತ್ ಸಮ್ ಬ್ರೇಕ್ಸ್. ಆಮೇಲೆ ಅದೇ ವಿ ಮೂವ್ ಟು US 2001ನಲ್ಲಿ ವಿ ಮೂವ್ ಟು ದ US. 2001ರಲ್ಲಿ ಅಮೆರಿಕಕ್ಕೆ ನೀವು ತೆರಳ್ತೀರಿ. ಹೌದು. ಅಲ್ಲಿ ಕೆಲವೆಲ್ಲ ಕಮ್ಯುನಿಟಿ ಮ್ಯಾಗಝೀನ್ಸ್ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಫಸ್ಟ್. ಆಮೇಲೆ 2005ನಲ್ಲಿ 2006ನಲ್ಲಿ ನನಗೆ ಒಂದು ದಿವಸ ಎದ್ದು ಒಂದು ಫೀಲಿಂಗ್ ಬಂತು, ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ನ್ಯೂಸ್ ಪೇಪರ್. ಯಾಕಂದರೆ ಆವಾಗ ಮ್ಯಾಗಝೀನ್ಸ್ ಎಲ್ಲ ತುಂಬ ಇತ್ತು, ಲೈಕ್ ಫೆಮಿನಾ ಆರ್ ವುಮೆನ್ಸ್ ಎರಾ ಆರ್ ಐ ಡೋಂಟ್ ನೋ ವಾಟ್ ಎಲ್ಸ್ ಇಸ್ ಹಿಯರ್ ಅಂತ ಟೈಪ್ ಮ್ಯಾಗಝೀನ್ಸ್ ತುಂಬ ಇತ್ತು. ಖಬರ್ ಮತ್ತು ಇಂಡಿಯಾ ಕರೆಂಟ್ಸ್ ಅಂಥದ್ದೆಲ್ಲ ಮ್ಯಾಗಝೀನ್ಸ್ ಇತ್ತು, ಬಟ್ ನ್ಯೂಸ್ ಪೇಪರ್ ಇರಲಿಲ್ಲ. ನ್ಯೂಸ್ನ ಫೋಕಸ್ ಮಾಡುವಂಥ ಪಬ್ಲಿಕೇಶನ್ ಇರಲಿಲ್ಲ. ಸೊ ನನಗೆ ಅನಿಸ್ತು, ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು? ನನಗೆ ಎಲ್ಲರದ್ದು ಗುರ್ತಾ ಇದೆ, ಜರ್ನಲಿಸಮ್ ಬ್ಯಾಕ್ಗ್ರೌಂಡ್ ಇದೆ, ಲೇಯಿಂಗ್ ಔಟ್ ಅದರದ್ದೆಲ್ಲ ಇದೆಲ್ಲ ಟೆಕ್ನಿಕಲ್ ಸ್ಕಿಲ್ಸ್ ಇದೆ, ಎಲ್ಲ ಅನುಭವಗಳು ಭಾರತದಲ್ಲಿ ಆಗಿತ್ತು. ಆಲ್ಮೋಸ್ಟ್ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ. ಸೊ ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ. ಅಫ್ಕೋರ್ಸ್ ಆವಾಗ ಅಂದರೆ ಸಿಟ್ಟಿಂಗ್ ಇನ್ ಮೈ ಲಿವಿಂಗ್ ರೂಮ್ ಇಟ್ ಸೀಮ್ ಲೈಕ್ ಅ ವೆರಿ ಗ್ಲಾಮರಸ್ ಜಾಬ್. ಬಟ್ ಸ್ಟಾರ್ಟ್ ಮಾಡಿದ್ಮೇಲೆ ಅಫ್ಕೋರ್ಸ್ ಫಸ್ಟ್ 2 years ಎಲ್ಲ ವೆರಿ ಸ್ಮೂತ್ಲಿ ಹೋಯ್ತು. ಆಮೇಲೆ 2008ನಲ್ಲಿ NRI ಪಲ್ಸ್ ಅದು ಅನಿವಾಸಿ ಭಾರತೀಯರ ನಾಡಿ ಮಿಡಿತ. ಸೊ ಅದು ಸ್ಟಾರ್ಟ್ ಮಾಡಿ 2 ವರ್ಷ ಇಟ್ ವೆಂಟ್ ವೆರಿ ಸ್ಮೂತ್ಲಿ. ಆಮೇಲೆ ರಿಸೆಷನ್ ಆಯ್ತಲ್ಲ 2008ನಲ್ಲಿ, ಆವಾಗ ತುಂಬ ಕಷ್ಟ ಆಯಿತು. ಸೊ ಕಷ್ಟ ಅಂದರೆ ಅಡ್ವರ್ಟೈಸಿಂಗ್, ನಮ್ಮದೊಂದು ಫ್ರೀ ನ್ಯೂಸ್ ಪೇಪರ್ ಆಯಿತಾ, ಅರೌಂಡ್ 70 ಲೊಕೇಶನ್ಸ್ನಲ್ಲಿ ನಮ್ಮ ನ್ಯೂಸ್ ಪೇಪರ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದು. ಮಾಲ್ಸ್, ಕೌಂಟಿ ಲೈಬ್ರರೀಸ್, ಟೆಂಪಲ್ಸ್, ಚರ್ಚಸ್, ಸೂಪರ್ ಮಾರ್ಕೆಟ್ಸ್, ಗ್ರೋಸರಿ ಸ್ಟೋರ್ಸ್, ಅಲ್ಲೆಲ್ಲ ನಮ್ಮ ರ್ಯಾಕ್ಸ್ ಇದೆ ಅರೌಂಡ್ ಅಟ್ಲಾಂಟಾ. ಸೊ ಫಸ್ಟ್ 2 years ವೆಂಟ್ ವೆಲ್. ಆಮೇಲೆ ರಿಸೆಷನ್ ಹಿಟ್. ಆವಾಗ ಎಂತ ಮಾಡೋದಂದರೆ ನಾನು ಎಲ್ಲ ಕೆಲಸ ನಾನೇ ಮಾಡ್ತಿದ್ದೆ. ನನ್ನ ಒಂದು ಚಿಕ್ಕದೊಂದು ಕಾರ್ ಇತ್ತು, ಅದರಲ್ಲಿ ಎಲ್ಲ ಕಡೆ 70 ಲೊಕೇಶನ್ಸಿಗೆ ನಾನೇ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೆ ನ್ಯೂಸ್ ಪೇಪರನ್ನು. ನಾನೇ ಎಡಿಟಿಂಗ್, ನ್ಯೂಸ್ ಗ್ಯಾದರಿಂಗ್ ಎಲ್ಲ ನಾನೇ ಮಾಡ್ತಿದ್ದೆ. ಶೂ ಸ್ಟ್ರಿಂಗ್ ಬಜೆಟ್ ಒನ್ ಮ್ಯಾನ್ ಶೋ. ಸೊ ಹಾಗೆ 1-2 ವರ್ಷ ಹಾಗೆ ಹೋಯ್ತು. ಈಗ ಆರಂಭದಲ್ಲಿ ನೀವು ಪತ್ರಿಕೆ ಮಾಡುವಾಗ, ಯಾಕಂತ ಹೇಳಿದ್ರೆ ಈಗ ನಿಮ್ಮ ಜಾರ್ಜಿಯಾದ ಕ್ಯಾಪಿಟಲ್ ಅಟ್ಲಾಂಟಾವನ್ನೇ ಕಾನ್ಸಂಟ್ರೇಟ್ ಮಾಡಿದ್ರೆ ನೀವು. and suburbs, so Georgia. ಓಕೆ, ಜಾರ್ಜಿಯಾ. ಓಕೆ, ಇರಲಿ. ಸೊ ಆರಂಭದಲ್ಲಿ ಯಾಕಂತ ಹೇಳಿದ್ರೆ ಅಲ್ಲಿ ಅಷ್ಟು ತನಕ ಒಬ್ಬರು ಭಾರತೀಯರ ನಡುವೆ ಒಬ್ಬ ಜರ್ನಲಿಸ್ಟ್ ಆಗಿ ಅಥವಾ ಈ ರೀತಿ ಒಂದು ಮಾಧ್ಯಮವನ್ನು ತಂದು ಕೊಟ್ಟವರು ಯಾರು ಇರಲಿಲ್ಲ. ನೀವು ಆರಂಭದ ಒಂದು ಪೀರಿಯಡ್ ಇರ್ತದಲ್ಲ, ಒಂದು 2 months ಅಥವಾ ಒಂದು ಫಸ್ಟ್ ಒಂದು 3 months, ಯಾವ ರೀತಿ ರೆಸ್ಪಾನ್ಸ್ ಇತ್ತು ಅಂತ? First 2-3 months the response was terrific. Almost every day ನಂಗೊಂದು ಕಾಲ್ ಬರ್ತಿತ್ತು, about the newspaper, it's a very good newspaper ಅಂತ. ಆಮೇಲೆ people got used to it ಅಲ್ಲ. ಫ್ರೀ ನ್ಯೂಸ್ ಪೇಪರ್ ಪಿಕ್ ಮಾಡ್ತಿದ್ರು. ಅದ್ರ ಅಡ್ವರ್ಟೈಸಿಂಗ್ ರೆವಿನ್ಯೂ ಸಿಕ್ಲಿಕ್ಕೆ ತುಂಬ ಕಷ್ಟ ಆಯ್ತು, ಯಾಕಂದ್ರೆ ಕೆಲವೆಲ್ಲ ನಾವು ನಮ್ಮನ್ನ ಸಪೋರ್ಟ್ ಮಾಡುವಂತ ಬಿಸ್ನೆಸಸ್ ಎಲ್ಲ ಕ್ಲೋಸ್ ಡೌನ್ ಆಯ್ತು ಆಗ, ಬಿಕಾಸ್ ಆಫ್ ದ ರಿಸೆಷನ್ 2008 ಅಲ್ಲಿ. ಆರ್ಥಿಕ ಕುಸಿತ ಉಂಟಾಗಿತ್ತು ಆ ಸಂದರ್ಭದಲ್ಲಿ. ಸರಿ. ಸೊ ಹಾಗೆ 2 ವರ್ಷ ಹಾಗೆ ಕಳೆದೆ. ಆಮೇಲೆ 2010ನಲ್ಲಿ ನನಗೆ ಲಿಮ್ಕಾ ಬುಕ್ ಆಫ್ ಅವಾರ್ಡ್ಸ್ ರೆಕಗ್ನಿಷನ್ ಸಿಕ್ತು. ಏಕೈಕ ಫಸ್ಟ್ ಇಂಡಿಯನ್ ವುಮನ್ ಟು ಎಡಿಟ್ ಅಂಡ್ ಪಬ್ಲಿಷ್ ಅ ನ್ಯೂಸ್ ಪೇಪರ್ ಔಟ್ಸೈಡ್ ಇಂಡಿಯಾ ಅಂತ ರೆಕಗ್ನಿಷನ್ ಸಿಕ್ತು. ಬುಕ್ ಆಫ್ ರೆಕಾರ್ಡ್ಸ್ ನಿಂದ ಒಂದು ಏನು ಮನ್ನಣೆ
ಮಣ್ಣನೆ ಎಸ್ 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 ಸಿಕ್ಕಿತ್ತು. ಸೊ ಆ ರೆಕಗ್ನಿಷನ್ ಇಂದಾಗಿ ಮತ್ತೆ ಅದರ ನನ್ನ ನ್ಯೂಸ್ ಪೇಪರಿನ ಇದು ಉಂಟಲ್ಲ ಬ್ರ್ಯಾಂಡ್ ನೇಮ್ ಅದು ಇಟ್ ಗ್ರೂ ಆ ಪುಷ್ ಬೇಕಿತ್ತು ನನಗೆ. ಸೊ ದಟ್ ಗೇವ್ ಇಟ್ ದ ಪುಷ್. ಆಮೇಲೆ ಸಿಕ್ಕಿದೆ ನಿಮಗೆ ಒಂದು ಉತ್ತೇಜನ ದೊಡ್ಡ ಮಟ್ಟದಲ್ಲಿ. ಲಿಮ್ಕಾ ಬುಕ್ ರೆಕಾರ್ಡ್ಸ್ ನಲ್ಲಿ ನಿಮ್ಮ ಹೆಸರು ದಾಖಲಾದ ತಕ್ಷಣ ಬಾರಿ ದೊಡ್ಡ ಒಂದು ಉತ್ತೇಜನ ಬಂತು. ಹೌದು. ಸೊ ಆಮೇಲೆ ಇಟ್ ಗಾಟ್ ಈಸಿಯರ್, ಲಿಟಲ್ ಬಿಟ್ ಈಸಿಯರ್. ಆಮೇಲೆ ಈಗ ಅಫ್ಕೋರ್ಸ್ ಇಟ್ಸ್ ಅ ಬ್ರ್ಯಾಂಡ್ ನೇಮ್ ಆಲ್ ಓವರ್ ದ ಸೌತ್ ಈಸ್ಟ್. ಅಬೌಟ್ 7-8 ಸ್ಟೇಟ್ಸ್ ಕವರ್ ಮಾಡ್ತೇವೆ. ಅಫ್ಕೋರ್ಸ್ nripulse.com ಆನ್ಲೈನ್ ಪೋರ್ಟಲ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ವಿ ಆರ್ ವೆರಿ ಸ್ಟ್ರಾಂಗ್. ಅದೆಲ್ಲ ದೇರ್ ಇಸ್ ಅ ರೆಸ್ಪಾನ್ಸ್ ಫ್ರಮ್ ಆಲ್ ಓವರ್ ದ US, ಆಲ್ ಓವರ್ ದ ವರ್ಲ್ಡ್, ಇನ್ಕ್ಲೂಡಿಂಗ್ ಇಂಡಿಯಾ. ಓಕೆ ಓಕೆ ಓಕೆ. ಅಂದ್ರೆ ಈಗ ಎಲ್ಲರೂ ಅದನ್ನು ತುಂಬಾ ಒಂದು ಆತ್ಮೀಯತೆಯಿಂದ ಅದನ್ನು ಇದು ಮಾಡಿಕೊಂಡ್ರು, ನಿಮ್ಮನ್ನು ಬರಮಾಡಿಕೊಂಡ್ರು ಅಂತ ನಿಮ್ಮ ಪತ್ರಿಕೆಯನ್ನು. ಅಥವಾ ಅವರೆಲ್ಲರಿಗೆ, ಯಾಕಂದರೆ ಬಹುಶಃ ಅಟ್ಲಾಂಟಾದಲ್ಲಿರುವವರಿಗೂ ಅಥವಾ ಜಾರ್ಜಿಯೋ ಅಥವಾ ಇಡೀ ಎಂಟೈರ್ ಅಮೆರಿಕದಲ್ಲಿರುವವರು ಎಲ್ಲರಿಗೂ ಒಂದು ಐಡೆಂಟಿಟಿ. ಸರಿ, ನಾವು ಕವರ್ ಮಾಡೋ ನ್ಯೂಸ್ ಬೇರೆ ಯಾರು ಕವರ್ ಮಾಡೋದಿಲ್ಲ. ಏನು ನ್ಯೂಸ್ ಕವರ್ ಮಾಡ್ತೀರಿ ಮೇಡಮ್? ಲೋಕಲ್ ನ್ಯೂಸ್, ನಮ್ಮ ಕಮ್ಯುನಿಟಿಲಿ ಆಗಿರುವ ನ್ಯೂಸ್, ಭಾರತೀಯರೆಲ್ಲ ಸೇರಿಕೊಂಡು ಮಾಡುವ ನ್ಯೂಸ್ ಕಾರ್ಯಕ್ರಮಗಳು. ಹೌದು. ಆರ್ ಅರೌಂಡ್ ದ US ಮಾಡುವಂತ ಕಾರ್ಯಕ್ರಮಗಳು, ಆರ್ ಇವನ್ ನ್ಯೂಸ್ ಆಗ್ತಾ ಇರ್ತದಲ್ಲ, ಅರೆಸ್ಟ್ ಆರ್ ಸ್ಕ್ಯಾಮ್ ಆರ್ ಫ್ರಾಡ್ ಆರ್ ಆಕ್ಸಿಡೆಂಟ್ ಆರ್ ಪಾಸಿಟಿವ್ ನ್ಯೂಸ್ ಆಲ್ಸೋ, ನ್ಯೂಸ್ ಮೇಕರ್ಸ್, ಅದೆಲ್ಲ ನಾವು ಕವರ್ ಮಾಡ್ತೇವೆ. ಸೊ ಅದು ಬೇರೆ ಎಲ್ಲಿ ಸಿಗ್ತದೆ ಜನರಿಗೆ. ಎಸ್ ಎಸ್ ಎಸ್, ಖಂಡಿತ. ಭಾರತೀಯರಿಗಂತೂ ಒಂದಷ್ಟು ಅವರ ಸಮುದಾಯದೊಳಗಿನ ಎಲ್ಲ ಸುದ್ದಿಗಳು ನಿಮ್ಮ NRI ಪಲ್ಸ್ ಅಲ್ಲಿ ಬಂದಿರುತ್ತೆ. ಅದಕ್ಕಾಗಿ ಅವರು ತುಂಬ ಖುಷಿ ಪಡ್ತಾರೆ. ಮೇಡಮ್, ಈಗ ಮೀಡಿಯಾ ಅಥವಾ ಜರ್ನಲಿಸಮ್ ಅನ್ನೋದೇ ಒಂಥರ ಸವಾಲು ಇರುವಂಥದ್ದು, ಭಾರಿ ಚಾಲೆಂಜ್ ಇರುವಂಥದ್ದಲ್ವಾ? ನೀವು ನಿಮಗೆ ಈ ಪತ್ರಿಕೆ ಮಾಡುವಾಗ ಎದುರಾಗುವಂಥ ಸವಾಲುಗಳು ಅಮೇರಿಕದಲ್ಲಿ ನಾನು ರೆವೆನ್ಯೂ ವಿಷಯ ಬಿಡುವ, ಅದು ಆನಂತರ ಮಾತಾಡುವ. ನಿಮಗೆ ಏನಾದರೂ ವಿಶೇಷ ಸುದ್ದಿ, ಎಕ್ಸ್ಕ್ಲೂಸಿವ್ ಸುದ್ದಿ ಮಾಡಲಿಕ್ಕೆ ಇರುವಂಥದ್ದು ಇರ್ಬೋದು, ಅಥವಾ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಸವಾಲುಗಳು ಏನಾದರೂ ಅಂಥದ್ದೆಲ್ಲ ಬರುತ್ತಾ, ಎದುರಾಗುತ್ತಾ? ಅಂದರೆ ಪ್ರೆಷರ್? ಹೌದು. ಎನ್ ಕೈಂಡ್ ಆಫ್ ಪ್ರೆಷರ್? ಎಸ್. ಇಷ್ಟುವರೆಗೆ ಏನಾಗಲಿಲ್ಲ. ವಿ ಬಿನ್ ಫಾರ್ಚುನೇಟ್. ನಾವು ಅಂದರೆ ವಿ ಆರ್ ಲೈಕ್ ದ ಬ್ರಿಡ್ಜ್ ಬಿಟ್ವೀನ್ ಕಮ್ಯುನಿಟಿ ಆ್ಯಂಡ್ the local government, county government, state government, federal government. We are like the bridge. So now community, we are getting it involved into the mainstream America. Yes, ಅಂದರೆ ನಾವು ಮೀಡಿಯಾ ಅಂತ ಹೇಳಿದ್ರೆ ಅದು ಏನೋ ಒಂದು ಡೆಮೋಕ್ರಸಿದೆ ಒಂದು ಪಾರ್ಟ್ ಅಂತ ಹೇಳ್ತೇವೆ. ಹೌದು. ಸೊ ಅಮೆರಿಕದಂಥ ದೇಶದಲ್ಲಿ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ಗೆ ತುಂಬ ಮಹತ್ವ ಇದೆ. ಹೌದು. ಸೊ ಮೀಡಿಯಾಕ್ಕೆ ಒಂದು ಒಳ್ಳೆಯ ಹೌದು. ಲಾರ್ಜ್ಲಿ ಇಟ್ ಹಸ್ ಬಿನ್ ಗುಡ್. ಕೆಲವೊಮ್ಮೆ ಪ್ರೆಷರ್ ಇರ್ತದೆ, ನಾಟ್ ಟಾಕ್ ಅಬೌಟ್ ಇಟ್. ಬಟ್ ಸ್ಟೇಟ್, ಫ್ರಮ್ ದ ಸೈಡ್ ಆಫ್ ದ ಸ್ಟೇಟ್ ಅಥವಾ ಕೌಂಟಿ ಅಥವಾ ಫೆಡರಲ್ ಲೆವೆಲ್ನಲ್ಲಿ ಯಾವ ಕೈಂಡ್ ಆಫ್ ಪ್ರೆಷರು ಇಲ್ಲ. ಮೇ ಬಿ ಫ್ರಮ್ ಸಮ್ ಅಡ್ವರ್ಟೈಸರ್ಸ್ ಸ್ವಲ್ಪ ಪ್ರೆಷರ್ ಹಾಕ್ಬೋದು, ಆರ್ ಲೋಕಲ್ ಗವರ್ಮೆಂಟ್ ಆರ್ ಲೋಕಲ್ ಕಾನ್ಸುಲೇಟ್ ಸ್ವಲ್ಪ ಪ್ರೆಷರ್ ಹಾಕ್ಬೋದು. ಬಟ್ ಅದರ್ ದೆನ್ ದಟ್ ಲಾರ್ಜ್ಲಿ ಇಟ್ ಹಸ್ ಬಿನ್ ಸ್ಮೂತ್. ಓಕೆ ಓಕೆ ಓಕೆ. ಇದು ಅದಲ್ಲದೆ ನಿಮಗೆ ಬೇರೆ ಏನಾದರೂ ಸವಾಲುಗಳು ಅಂತ ಇರುತ್ತಾ? ಚಾಲೆಂಜಸ್ ಈಗ ಏನಾದರೂ ಎಕ್ಸ್ಕ್ಲೂಸಿವ್ ನ್ಯೂಸ್ ಮಾಡುವ ವಿಚಾರ ಇರಬಹುದು, ಅಥವಾ ಏನಾದರೂ ಚಾಲೆಂಜಸ್ ಇರುತ್ತೆ. ಬಟ್ ಅಮೆರಿಕಾ ಇಸ್ ದ ಬೆಸ್ಟ್ ಪ್ಲೇಸ್ ಟು ಸ್ಟಾರ್ಟ್ ಸಮಥಿಂಗ್. ಇಫ್ ಯು ಶ್ರಮ ಪಟ್ಟರೆ, ಮತ್ತು ಇಫ್ ಯು ಆರ್ ಪೇಷಂಟ್, ಇಫ್ ಯು ಆರ್ ಪರ್ಸಿಸ್ಟೆಂಟ್, ಅಮೆರಿಕಾ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಔಟ್ ಆಫ್ ದ ಬಾಕ್ಸ್ ಐಡಿಯಾಸ್, ನ್ಯೂ ಐಡಿಯಾಸ್, ಡಿಫ್ರೆಂಟ್ ಐಡಿಯಾಸ್, ಆಸ್ ಲಾಂಗ್ ಆಸ್ ಯು ಆರ್ ವಿಲ್ಲಿಂಗ್ ಟು ವರ್ಕ್ ಹಾರ್ಡ್. ಸೊ ಚಾಲೆಂಜಸ್ ಇರುತ್ತೆ ಎಲ್ಲ ಬಿಸ್ನೆಸ್ನಲ್ಲಿ, ಆಲ್ ವಾಕ್ಸ್ ಆಫ್ ಲೈಫ್ನಲ್ಲಿ ಚಾಲೆಂಜಸ್ ಇರುತ್ತೆ. ಬಟ್ ಇಫ್ ಯು ಆರ್ ಪೇಷಂಟ್, ಐ ಥಿಂಕ್ ಥಿಂಗ್ಸ್ ಯು ವಿಲ್ ಸಕ್ಸೀಡ್. ಸಕ್ಸಸ್ ಬರುತ್ತೆ ನಿಮಗೆ. ಬಹುಶಃ ಆ ಒಂದು ತಾಳ್ಮೆ, ಸಹನೆ ಬಹುಶಃ ನಿಮ್ಮನ್ನು ಇಷ್ಟು ದೂರ ತಂದು ನಿಲ್ಲಿಸಿದೆ ಅಂತ ಹೇಳ್ಬೋದು. ಆಗಿರ್ಬೋದು. ಬಿಕಾಸ್ ಐ ಬಿಲೀವ್ ದಟ್ ಪರ್ಸಿಸ್ಟೆನ್ಸ್, ಪೇಷನ್ಸ್, ಅದೆಲ್ಲ ಆಸ್ ಲಾಂಗ್ ಆಸ್ ಯು ವರ್ಕ್ ಹಾರ್ಡ್ ಆ್ಯಂಡ್ ಯು ಆರ್ ಪೇಷಂಟ್ ಆ್ಯಂಡ್ ಪರ್ಸಿಸ್ಟೆಂಟ್, ಸಕ್ಸಸ್ ಬರುತ್ತದೆ ನಿಮಗೆ. ಓಕೆ ಓಕೆ. ಈಗ ಭಾರತೀಯರು, ಇಂಡಿಯನ್ಸ್ ಅಲ್ಲಿ ಇರುವಂಥವರು, ಅವರು ನಿಮ್ಮ ಈ ಪತ್ರಿಕೆ ಜೊತೆಗೆ ಯಾವ ರೀತಿ ಒಂದು ಐಡೆಂಟಿಫೈ ಮಾಡಿಕೊಳ್ತಾರೆ ಅವರು ನಿಮ್ಮ ಜೊತೆಗೆ? ಅಂತ ಹೇಳಿದ್ರೆ ಅವರೆಲ್ಲರಿಗೂ ಕೂಡ ಎಸ್, ಅವರ ಈವೆಂಟ್, ಅವರ ಪ್ರೋಗ್ರಾಮ್ಗಳೆಲ್ಲ ಆಗುವಾಗ ನಿಮ್ಮ ಪತ್ರಿಕೆಯಲ್ಲಿ ಬರಲಿ ಅಂತ ಒಂದು ಹೇಗೂ ಖಂಡಿತ ಇದ್ದೇ ಇರುತ್ತೆ. ಅದಲ್ಲದೆ ನಿಮಗೂ ಅವರಿಗೂ ಈ ಪತ್ರಿಕೆ ಮೂಲಕ ನೀವು ಒಂದು ಸಂಬಂಧವನ್ನು ಬೆಸೆಯಲಿಕ್ಕೆ ಯಾವ ರೀತಿ ಸಾಧ್ಯ ಆಯಿತು ಅಂತ? ಅದೇ ನಮ್ಮ our identity is the community. Community ಇದ್ದಿದ್ರಿಂದ ನಾವಿದ್ದೇವೆ, ಕಮ್ಯುನಿಟಿ ಸಪೋರ್ಟ್ ಇದ್ದಿದ್ರಿಂದ ನಾವಿದ್ದೇವೆ. ಸೊ ವಿ ಆರ್ ಲೈಕ್ ಅ ಫ್ಯಾಮಿಲಿ ಮೋಸ್ಟ್ಲಿ. ಬಟ್ ಆಫ್ ಕೋರ್ಸ್ ಎಲ್ಲ ಬಿಸ್ನೆಸ್ನಲ್ಲಿ ಸಮ್ ಚಾಲೆಂಜಸ್ ಇರುತ್ತಲ್ಲ, ಹಾಗೆ ಕೆಲವು ಚಾಲೆಂಜಸ್ ಇದೆ. ಬಟ್ ಲಾರ್ಜ್ಲಿ ಇಟ್ ಹಸ್ ಬಿನ್
ಕಮ್ಯುನಿಟಿ ಎಫರ್ಟ್. ಓಕೆ ಓಕೆ. ಈಗ ನೀವು ನಿಮ್ಮ ಈ ಪತ್ರಿಕೆಯಲ್ಲಿ ನೀವು ಸುದ್ದಿಗಳನ್ನೆಲ್ಲ ಕೊಡುವಂಥ ಸಂದರ್ಭದಲ್ಲಿ ನೀವು ಹೇಳಿದಿರಿ ನಮ್ಮ ಏನು ಭಾರತೀಯರು ಮಾಡುವಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ನಾವು ಏನು ಅದರಲ್ಲಿ ಆಗ್ತೇವೆ ಅಂತ, ನ್ಯೂಸ್ ಮಾಡ್ತೇವೆ ಅಂತ. ಸಾಮಾನ್ಯವಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀರಿ? ಭಾರತೀಯರ ಹೌದು, ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ, ಮತ್ತೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಅಂಥದ್ದೆಲ್ಲ ಇರ್ತದೆ. ಅಲ್ಲಿ ನಮ್ಮ ಜಾರ್ಜಿಯಾದಲ್ಲಿ 140 ಲೋಕಲ್ ಆರ್ಗನೈಸೇಷನ್ಸ್ ಇದೆ, ಇಂಡಿಯನ್ ಆರ್ಗನೈಸೇಷನ್ಸ್ ಜಾರ್ಜಿಯಾದಲ್ಲಿ. ಸೊ ಅರೌಂಡ್ ದ US ಎಷ್ಟಿರ್ಬೋದು ನಂಗೆ ಗೊತ್ತಿಲ್ಲ. ಸೊ ಏನಾದ್ರೂ ಪ್ರೋಗ್ರಾಮ್ಸ್ ಆಗ್ತಾ ಇರುತ್ತಲ್ಲ. ಮತ್ತೆ 140 ಸಂಘ ಸಂಸ್ಥೆಗಳಿಗೆ ಕೂಡ ನೀವೊಂದು ಕೊಂಡಿ ಇದ್ದಾಗೆ. ಹೌದು, ವಿ ಆರ್ ಲೈಕ್ ಅಂಬ್ರೆಲ್ಲಾ ಆರ್ಗನೈಸೇಷನ್. ಎಲ್ಲರದ್ದು ಪಬ್ಲಿಸಿಟಿ ನಾವೇ ಮಾಡೋದು. ಸೊ ಯಾ, ವಿ ಆರ್ ಲೈಕ್ ಎನ್ ಅಂಬ್ರೆಲ್ಲಾ. ಬಹುಶಃ ಅದೇ ಬಹುಶಃ ಅವರೆಲ್ಲರಿಗೆ ಕೂಡ ಏನು ಅಲ್ಲಿರುವಂಥ ಭಾರತೀಯರಿಗೆ ಕೂಡ ಅವರನ್ನೊಂದು ಗುರುತಿಸಿಕೊಳ್ಳಿಕ್ಕೆ ಇದೊಂದು ವೇದಿಕೆ ತರ ಅವರು ಬಳಸಿಕೊಂಡಿರ್ತಾರೆ. ಈಗ ನೀವು ಪ್ರಿಂಟ್ ವರ್ಷನ್ನಿಂದ ಇವತ್ತು ನೀವು ಆರಂಭದಲ್ಲಿ ಹೇಳಿದ್ರಿ, ಈಗ ಪ್ರಿಂಟನ್ನು ಓದುವುದು ಕಡಿಮೆ, ಬುಕ್ ಇರಬಹುದು, ನಾವೆಲ್ ಇರಬಹುದು. ಇವತ್ತು ನಾವು ಅದನ್ನು ಗ್ಯಾಜೆಟಲ್ಲಿ ನೋಡ್ತೇವೆ, ಅಥವಾ ಈ ಬುಕ್ ಅಥವಾ. ಸೊ ನಿಮಗೆ ನೀವು ಏನು ಪತ್ರಿಕೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ನಿಮಗೆ ಯಾವುದಕ್ಕೆ ಹೆಚ್ಚು ರೆಸ್ಪಾನ್ಸ್ ಅಂತ, ನಿಮ್ಮ ಪ್ರಿಂಟ್ ವರ್ಷನ್ಗ ಅಥವಾ ಈ ರೀತಿಯ ಏನೋ ಇಂಟರ್ನೆಟ್ ಎಡಿಷನ್? ಇಷ್ಟು ವರ್ಷ ಪ್ರಿಂಟಿಗೆ ಹೆಚ್ಚು ರೆಸ್ಪಾನ್ಸ್ ಇದ್ದದ್ದು. ಬಟ್ ಈಗ ಸ್ಲೋಲಿ ಥಿಂಗ್ಸ್ ಆರ್ ಚೇಂಜಿಂಗ್. ಈಗಿನ ಜನರೇಷನ್ ಅವ್ರು ಪಿಕಪ್ ಮಾಡ್ತಾರೆ, ನೆಕ್ಸ್ಟ್ ಜನರೇಷನ್ ಪಿಕಪ್ ಮಾಡ್ತಾರ ಗೊತ್ತಿಲ್ಲ. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಅವರು ದೇ ಆರ್ ಆಲ್ ಡಿಜಿಟಲ್ ಅಲ್ವಾ. ಸೊ ಈಗ ಸ್ಲೋಲಿ ವಿ ಆರ್ ಶಿಫ್ಟಿಂಗ್ ಅವರ್ ಫೋಕಸ್ ಫ್ರಮ್ ಪ್ರಿಂಟ್ to digital to audio visual medium. But ಈಗಲೂ ನಮ್ದು ಫ್ಲಾಗ್ಶಿಪ್ ಪ್ರಾಡಕ್ಟ್ ಪ್ರಿಂಟೇ. ಬಟ್ ಮೇ ಬಿ ಇಟ್ ವಿಲ್ ಚೇಂಜ್. ಇನ್ 10 ವರ್ಷದಲ್ಲಿ ಅದು ಚೇಂಜ್ ಆಗ್ಬೋದು, 5 ವರ್ಷದಲ್ಲೂ ಚೇಂಜ್ ಆಗ್ಬೋದು. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಖಂಡಿತ ಅವರು ನ್ಯೂಸ್ ಪೇಪರ್ ಕಾಪಿ ಪಿಕಪ್ ಮಾಡೋದಿಲ್ಲ. ಹೌದು, ಪ್ರಿಂಟ್ ಎಡಿಷನ್ಗೆ ಯಾರು ಹೋಗೋದಿಲ್ಲ. ಎಲ್ಲರೂ ಯಾಕಂತ ಹೇಳಿದ್ರೆ ಅವರವರದೇ ಕಂಪ್ಯೂಟರ್ಗಳಲ್ಲಿ, ಮೊಬೈಲ್ಗಳಲ್ಲಿ ನೋಡ್ಲಿಕ್ಕೆ, ಓದಲಿಕ್ಕೆ ಆಗುವಂಥ ಸಂದರ್ಭದಲ್ಲಿ. ಎಸ್, ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಉಂಟು ಅಂತ ಹೇಳಿದ್ರಿ. ಹೌದು, ಹೌದು. ಏನೆಲ್ಲ ಅದರಲ್ಲಿ ಕವರ್ ಮಾಡ್ತೀರಿ? ಅದರಲ್ಲಿ ಲೋಕಲ್ ಇವೆಂಟ್ಸ್, ಲೋಕಲ್ ಇಂಟರ್ವ್ಯೂಸ್, ಲೋಕಲ್ ಪ್ಯಾನಲ್ ಡಿಸ್ಕಷನ್ಸ್, ಮತ್ತೆ ಬಾಲಿವುಡ್ ಸೆಲೆಬ್ರಿಟೀಸ್. ಅದು ತುಂಬಾ ರೆಸ್ಪಾನ್ಸ್ ಇದೆ. ಬಾಲಿವುಡ್ ಎಲ್ಲ ಕಡೆ, ವೆರೆವರ್ ಯು ಗೋ ಇನ್ ದ ವರ್ಲ್ಡ್, ಬಾಲಿವುಡ್ ಇಸ್ ವೆರಿ ವೆರಿ ಪಾಪ್ಯುಲರ್ ಅಲ್ವಾ. ಸೊ ಬಾಲಿವುಡ್ ಸೆಲೆಬ್ರಿಟೀಸ್. ಬಹುಶಃ ನೀವು ಭಾರತದಿಂದ ಬರುವಂತ ಅತಿಥಿಗಳು ಅವರನ್ನೆಲ್ಲ ಇಂಟರ್ವ್ಯೂ ಮಾಡ್ತೇವೆ. ಬಟ್ ಲೋಕಲ್ ನ್ಯೂಸ್ ಮೇಕರ್ಸ್ ಇದ್ದಾರಲ್ಲ, ಇಂಡಿಯನ್ಸ್ ಆರ್ ವೆರಿ ವೆರಿ ಸಕ್ಸಸ್ಫುಲ್ ಅಲ್ಲಿ, ಆಲ್ ಕೈಂಡ್ಸ್ ಆಫ್ ಫೀಲ್ಡ್ಸ್ ನಲ್ಲಿ ಇದ್ದಾರೆ. ಸೊ ಅವ್ರನ್ನ ಸಹ ಇಂಟರ್ವ್ಯೂ ಮಾಡ್ತೇವೆ. ಏನೆಲ್ಲ ಮೇಜರ್ ನೀವು ಇಂಡಿಯನ್ಸ್ ಅನ್ನು ಅಲ್ಲಿ ಜಾರ್ಜಿಯಾದಲ್ಲಿ ಅಥವಾ ನಿಮ್ಮ ಜಾರ್ಜಿಯಾದ ರಾಜಧಾನಿ ಅಟ್ಲಾಂಟಾದಲ್ಲಿ ಮೇಜರ್ ಆಗಿ ಅಥವಾ ದೊಡ್ಡ ಮಟ್ಟದಲ್ಲಿ ಇಂಡಿಯನ್ಸ್ ಗುರುತಿಸಿಕೊಂಡಿರುವಂಥ ಕ್ಷೇತ್ರಗಳು ಏನಾದರೂ ಜಾರ್ಜಿಯಾದಲ್ಲಿ ನನಗೆ ಅಷ್ಟು ನೆನಪು ಬರೋದಿಲ್ಲ. ಬಟ್ ಆಫ್ ಕೋರ್ಸ್ ಬೇರೆ ಎಲ್ಲ ಕಡೆ ಇದ್ದಾರಲ್ಲ. ಫಾರ್ ಇನ್ಸ್ಟೆನ್ಸ್ ಮೈಕ್ರೋಸಾಫ್ಟ್, ಆಲ್ಮೋಸ್ಟ್ ಎವ್ರಿ ಮೇಜರ್ ಕಂಪನಿ is headed by an Indian now. ಹೌದು, ಖಂಡಿತ. ಈಗ ನೀವು ಬೇರೆ ಬೇರೆ ಸಂಘ ಸಂಸ್ಥೆ ಬೋರ್ಡ್ಗಳಲ್ಲೆಲ್ಲ ಮೆಂಬರ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀರಿ. ರಕ್ಷಾ ಇರ್ಬೋದು, ಸಾರೀಸ್ ಟು ಸೂಟ್ಸ್ ಸಂಸ್ಥೆ ಇರ್ಬೋದು. ಏನು ಮಾಡ್ತಾ ಇದ್ದೀರಿ ಅಲ್ಲಿ ನೀವು? ಏನದರದ್ದು ವರ್ಕ್ ನೇಚರ್ ಏನು, ಅಥವಾ ಏನದರದ್ದು ಕಾಂಟ್ರಿಬ್ಯೂಷನ್ಸ್? ಸಾರೀಸ್ ಟು ಸೂಟ್ಸ್, ಐ ಆಮ್ ಆನ್ ದ ಬೋರ್ಡ್ ಆಫ್ ಸಾರೀಸ್ ಟು ಸೂಟ್ಸ್. ಅದು ಒಂದು ಲೀಗಲ್ ಡಿಫೆನ್ಸ್ ಫಂಡ್ ಅಂತ ಮಾಡಿದ್ದೇವೆ. ಇಟ್ ಈಸ್ ಕಾಲ್ಡ್ ಪರ್ಪಲ್ ಲೋಟಸ್, ಬೇಸ್ಡ್ ಆನ್ ಮೈ ಬುಕ್ ಪರ್ಪಲ್ ಲೋಟಸ್. ನನ್ನ ಬುಕ್ಕಿನ ಟೈಟಲ್ ಪರ್ಪಲ್ ಲೋಟಸ್, ನನ್ನ ಲೀಗಲ್ ಡಿಫೆನ್ಸ್ ಫಂಡ್ ಹೆಸರು ಪರ್ಪಲ್ ಲೋಟಸ್. ಸೊ ಅದು ಇಟ್ ಹೆಲ್ಪ್ಸ್ victims of abuse, domestic abuse or sexual abuse, fight their abuser legally. ಓಕೆ. ದೌರ್ಜನ್ಯಕ್ಕೆ ಒಳಗಾದವರಿಗೆ ಒಂದು ಕಾನೂನಿನ ನೆಲೆಯಲ್ಲಿ ಹೋರಾಟ ಮಾಡುವಂತ ಅಥವಾ ನೆರವು ನೀಡುವಂತ ಒಂದು ಕೆಲಸವನ್ನು ಮಾಡ್ತಾ ಉಂಟು. ಹೌದು. ಮತ್ತೆ ರಕ್ಷಾ ಸಹ ಅದೇ ಕೆಲಸ ಮಾಡೋದು. ಬಟ್ ದೇ ಆಕ್ಚುಲಿ ಹೆಲ್ಪ್. ಬೇರೆ ರೀತಿಯಲ್ಲಿ ಸಹ ಶೆಲ್ಟರ್ ಕೊಡ್ತಾರೆ, ಅಥವಾ ಬೇರೆ ಯಾವ ರೀತಿಯಲ್ಲೂ ಸಪೋರ್ಟ್ ಬೇಕಾದ್ರೆ ಅವ್ರು ಕೊಡ್ತಾರೆ. ಈಗ ಮೇಡಮ್, ನಾನು ಕೊನೆಯದಾಗಿ ಕೇಳೋದು, ಈಗ ಈ ರೀತಿಯ ಅಬ್ಯೂಸ್ ವಿಚಾರಕ್ಕೆ, ದೌರ್ಜನ್ಯ ವಿಚಾರಕ್ಕೆಲ್ಲ ಬರುವಾಗ ನಾವು ಇಲ್ಲಿ ಕೂತ್ಕೊಂಡು ನಂಬ್ತೇವೆ ಅಮೇರಿಕಾ ತುಂಬ ವೆಲ್ ಅಡ್ವಾನ್ಸ್ಡ್ ಆದಂಥ ಒಂದು ದೇಶ, ಭಾರತದಂಥ ಸ್ವಲ್ಪ ನಾವು ಎಲ್ಲ ವಿಷಯ ಸ್ವಲ್ಪ ಹಿಂದೆ ಇರುವವರು ಅಂತ. ಬಟ್ ಈ ರೀತಿಯ ದೌರ್ಜನ್ಯಗಳು ಅಮೇರಿಕಾದಲ್ಲೂ ಕೂಡ ನಡೆಯುತ್ತಾ
ನಡೀತದೆ ಯಾಕೆ? ತುಂಬಾ. ಯಾಕೆ ನಾವು ನೆನ್ಸೋದು ಹಾಗೆ ಅಲ್ಲಿ ಅಮೆರಿಕದವರು ಮೋರ್ ಎಜುಕೇಟೆಡ್, ಮೋರ್ ಪ್ರೋಗ್ರೆಸಿವ್ ಅಂತ. ಆದರೆ ಯುನೋ ಅಲ್ಲಿ 70s, 80s, 90s ಹೋದವರೆಲ್ಲ ಇದ್ದಾರಲ್ಲ, ಅವರು ದೇ ಹೋಲ್ಡ್ ಆನ್ ಟು ದ ಓಲ್ಡ್ ಬಿಲೀಫ್ ಸಿಸ್ಟಮ್ಸ್. ಆಗಿನ ಬಿಲೀಫ್ ಸಿಸ್ಟಮ್ಸ್ ಹೇಗಿದೆ, ದೇ ಹೋಲ್ಡ್ ಆನ್ ಟು ಇಟ್. ಸೊ ಭಾರತದಲ್ಲಿ ಎಲ್ಲರೂ ಮುಂದೆ ಬರೆದಿದ್ದಾರೆ, ಬಟ್ ದೇ ಹೋಲ್ಡ್ ಆನ್ ಟು ದ ಓಲ್ಡ್ ಬಿಲೀಫ್ ಸಿಸ್ಟಮ್ಸ್. ಸೊ ಅದೇ ಪೇಟ್ರಿಯಾರ್ಕಿ, ಅಬ್ಯೂಸ್ ಅದೆಲ್ಲ ವೆರಿ ವೆರಿ ಕಾಮನ್. ಅಂದ್ರೆ ಹೊರಗೆ ಬರೋದಿಲ್ಲ, ಯಾರು ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಾನು ಸಾರೀಸ್ ಟು ಸೂಟ್ಸ್ ಮತ್ತು ರಕ್ಷಾ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ನನಗೆ ಅದರದ್ದು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಎಷ್ಟು ನಂಬರ್ ಆಫ್ ಕೇಸಸ್ ಬರ್ತವೆ ಅದೆಲ್ಲ I get to know about it, and it is shocking. Statistics are shocking. All kinds of abuse, all kinds of problems that ಖಾಲಿ ಹೆಂಗಸರಲ್ಲ, ಕೆಲವೊಮ್ಮೆ ಗಂಡಸರು ಸಹ, ಬೋತ್ ಸೆಕ್ಸಸ್, ಬಟ್ ಮೋಸ್ಟ್ಲಿ ವಿಮೆನ್, ದೇ ಗೋ ಥ್ರೂ ಇಟ್. ಹೀಗೆ ಕಾನೂನಿನಲ್ಲಿ ಏನು ನೀವು ನೆರವು ಕೊಡ್ತೀರಿ, ಏನು ಮಾಡಲಿಕ್ಕೆ ಆಗುತ್ತೆ, ಅಥವಾ ಅಂದರೆ ಯಾವ ರೀತಿ ಒಂದು ನೆರವನ್ನು ನೀವು ಈಗ ನಿಮ್ಮ ಈ ಅರಡು ಅಸೋಸಿಯೇಷನ್ ಮೂಲಕ ಯಾವ ರೀತಿ ನೀವು ನೆರವು? ಅದೇ ರಕ್ಷಾ ಅಂತ ಇಂಡಿವಿಜುವಲ್ ಕೇಸಸ್ಗೆ ನಾವು ಹೆಲ್ಪ್ ಮಾಡ್ತೇವೆ. ಬಟ್ ಆಫ್ ಕೋರ್ಸ್ ದ ವಿಮೆನ್ ಹ್ಯಾವ್ ಟು ರೀಚ್ ಔಟ್. Unless the women reach out, we don't know about it. So financial help or whatever, shelter ಬೇಕಿದ್ರೆ, any kind of help. ಅಲ್ಲಿ ತುಂಬಾ ಆರ್ಗನೈಸೇಷನ್ಸ್ ಇದೆ. ಹಾಗೆ ರಕ್ಷಾ ಮಾತ್ರ ಅಲ್ಲ, ತುಂಬಾ ಆರ್ಗನೈಸೇಷನ್ಸ್. ನೀವು ನೆರವು ಕೊಡ್ತೀರಿ, ಜೊತೆಗೆ ಅಲ್ಲಿನ ಕಾನೂನು ಉಂಟಲ್ಲ, ಕಾನೂನು I don't know. I mean, once again, ಅಲ್ಲಿ ಗೊತ್ತಾದ್ರೆ, ಫಾರ್ ಇನ್ಸ್ಟೆನ್ಸ್ ಇಲ್ಲಿನ ಇಮಿಗ್ರೆಂಟ್ ವುಮನ್ ಅಲ್ಲಿ ಹೋಗಿ ಅಲ್ಲಿ ಅವರು ಇಫ್ ಶಿ ಇಸ್ ಅ ವಿಕ್ಟಿಮ್ ಆಫ್ ಅಬ್ಯೂಸ್, then she will get a visa. She doesn't have to depend on the husband immediately. ಒಂದು ಯಾವ ವೀಸಾ ಅಂತ ನಂಗೆ ಐ ಕೆನಾಟ್ ರಿಕಾಲ್, ಬಟ್ ಒಂದು ವೀಸಾ ಸಿಗುತ್ತೆ ಫಾರ್ ವಿಕ್ಟಿಮ್ಸ್ ಆಫ್ ಅಬ್ಯೂಸ್. ಬಟ್ ಅದಕ್ಕೆ ಅವ್ರು ಹೊರಗೆ ಬರಬೇಕು. ವಿ ಹ್ಯಾವ್ ಟು ಗೆಟ್ ಟು ನೋ ಅಬೌಟ್ ಇಟ್. ಅವರದೇ ತೊಂದರೆ ದೌರ್ಜನ್ಯಗಳಾದಾಗ ಅದನ್ನು ನಿಮ್ಮಂಥ ವೇದಿಕೆಯಲ್ಲಿ ಅಥವಾ ಫೋರಮ್ನ ಎದುರು ತಂದಾಗ ಏನಾದರೂ ನೆರವು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ನಾನು ನಿಮ್ಮ ಕೊನೆಯದಾಗಿ ಬರವಣಿಗೆ ವಿಚಾರಕ್ಕೆ ಬರುವಾಗ, ಈಗಾಗಲೇ ನಿಮ್ಮದು ಪರ್ಪಲ್ ಲೋಟಸ್ ತುಂಬ ಖ್ಯಾತಿ ಪಡೆದಿರುವಂಥ ಒಂದು ಪುಸ್ತಕ. ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದಿರಿ, ನನಗೆ 12ನೇ ವಯಸ್ಸಿಗೆ ನನಗೆ ಬರೆಯುವಂಥ ಒಂದು ಅಭ್ಯಾಸ ಇತ್ತು, ನೋವೆಲ್ ಬರೆದಿದ್ದೆ ಅಂತ. ಈಗ ಈ ಒಂದು ಕೃತಿಗೆ, ನೋವೆಲ್ಗೆ ಬಂದಂಥ ಒಂದು ಜನಪ್ರಿಯತೆ ಇದೆಯಲ್ಲ, ಅದನ್ನು ನೋಡಿದಾಗ, ಅದಕ್ಕೆ ಸಿಕ್ಕಿದಂಥ ಒಂದು ರೆಸ್ಪಾನ್ಸ್ ಎಲ್ಲ ನೋಡಿದಾಗ, ಮತ್ತೆ ಕೂಡ ಇದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು, ಇನ್ನೊಂದಷ್ಟು ಕೃತಿಗಳನ್ನು ಬರಬೇಕಂತ ಏನಾದ್ರು ಪ್ಲಾನ್ ಮಾಡಿದ್ದೀರಾ? ನಾನು ಸೆಕೆಂಡ್ ಬುಕ್ ಬರಿತಾ ಇದ್ದೇನೆ, ಕೃತಿಗಾಗಿ ಅಲ್ಲ, ಬಟ್ ಐ ಹ್ಯಾವ್ ಅ ಸ್ಟೋರಿ ಟು ಟೆಲ್. ಅದನ್ನು ಐ ವಾಂಟ್ ಟು ಸೇ ಇಟ್. ಮತ್ತೆ ಈಗ ಫಸ್ಟ್ ಬುಕ್ ಪಬ್ಲಿಷ್ ಆಗಿದ್ರಿಂದ ಮೇ ಬಿ ದ ಸೆಕೆಂಡ್ ಬುಕ್ ವಿಲ್ ಬಿ ಈಸಿಯರ್ ಟು ಪಬ್ಲಿಷ್ ಅಲ್ಲ. ಬಟ್ ನಾನು ಐ ಆಮ್ ವರ್ಕಿಂಗ್ ಆನ್ ದ ಸೆಕೆಂಡ್ ಬುಕ್. ವೀಕ್ಷಕರೇ, ಅದು ವೀಣಾರಾವ್ ಅವ್ರ ಜೊತೆಗೆ ಅನೇಕ ವಿಚಾರಗಳನ್ನು ನಾವು ಮಾತಾಡಿದೆವು. ನಾನು ಈ ಒಂದು ಮಾತುಕತೆ ಸಮಾಪನ ಮಾಡುವಾಗ ನೀವು ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕಂತ, ನಿಮ್ಮ ಹಳೆಯದವರಿಗೆ ಅಥವಾ ನಿಮ್ಮ ಮನೆಯವರಿಗೋ ಏನಾದರೂ ಇದ್ದರೆ ಒಂದು ಮಾತು ನೀವು ಈ ಸಂದರ್ಭದಲ್ಲಿ ಹೇಳ್ಬೋದು ಅಥವಾ ರೀಕಾಲ್ ಮಾಡ್ಬೋದು. ನಿಮಗೆ ಬಿಗ್ ಥ್ಯಾಂಕ್ಸ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ನನ್ನ ಅಮ್ಮ ಇಲ್ಲಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹರ್ ಫಾರ್ ಎವ್ರಿಥಿಂಗ್, ಫಾರ್ ಬೀಯಿಂಗ್ ಮೈ ಮದರ್. ಮತ್ತೆ ನನ್ನ ಫ್ರೆಂಡ್ಸ್, ನಂದೊಂದು ಮೊನ್ನೆ ಒಂದು ಬುಕ್ ಇವೆಂಟ್ ಆಯಿತು, ಸೋಲೋ ಕಾನ್ವರ್ಸೇಷನ್ಸ್ ಅಂತ. ನನ್ನ ಫ್ರೆಂಡ್ ನಡೆಸ್ತಾ ಇದ್ದಾರೆ, ಸಬ್ರೀನಾ ಹೊಗಾರ್ಡ್. ಸೊ ಇಟ್ ವಾಸ್, ಶಿ ಹೋಸ್ಟೆಡ್ ದ ಪ್ರೋಗ್ರಾಮ್. ತುಂಬ ಅಂದರೆ ಇಟ್ ವಾಸ್ ಅ ಫುಲ್ ಹೌಸ್. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಸೊ ಐ ಆಮ್ ವೆರಿ 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 ಥ್ಯಾಂಕ್ಫುಲ್ ಟು ಹರ್. ಓಕೆ ವೀಕ್ಷಕರು, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಿದ್ದೇನೆ. ಒಂದು ಸಮಾಜ ಮುಖಿ ಮಾತುಕತೆಯಲ್ಲಿ ಇವತ್ತು ನಮ್ಮ ಜೊತೆಗೆ ವೀಣಾರಾವ್ ಅವರು, ಮೂಲತಃ ಮಂಗಳೂರಿನವರು, ಆಮೇಲೆ ಮುಂಬೈಯಲ್ಲಿ, ಪುಣೆಯಲ್ಲಿ ಪತ್ರಕರ್ತೆಯಾಗಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿ ಕೆಲಸ ಮಾಡಿ, ಅನಂತರ ಅಮೇರಿಕದ ಜಾರ್ಜಿಯಾಕ್ಕೆ ಪಯಣಿಸಿ ಅಲ್ಲಿ ಅವರು ಇವತ್ತು ಪತ್ರಕರ್ತೆಯಾಗಿ ಅವರದೇ ಸ್ವಂತವಾದಂಥ ಮಾಧ್ಯಮವನ್ನು ನಡೆಸಿಕೊಂಡು, ಪತ್ರಿಕೆಯನ್ನು NRI ಪಲ್ಸ್ ಅನ್ನುವಂಥ ಒಂದು ಮಾಧ್ಯಮ ನಡೆಸಿಕೊಂಡು ಇಡೀ ಒಂದು ಅಮೇರಿಕದ ನಡುವೆ, ಭಾರತೀಯರ ನಡುವೆ ಇವತ್ತು ಭಾರಿ ಜನಪ್ರಿಯರಾಗಿ ಮತ್ತು ಅವರೆಲ್ಲರ ಒಂದು ಸಂವಹನದ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ನಾನು ಅವರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಮತ್ತು ಖುಷಿಯಿಂದ ಈ ಸಂದರ್ಭದಲ್ಲಿ ಅಭಿನಂದಿಸಿ ನಾನು ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸಮಾಜಮುಖಿ ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.